ಬೈಲೂರಿನ ಪರಶುರಾಮ ಮೂರ್ತಿ ನಕಲಿ ಎಂದು ಅಪಪ್ರಚಾರ ನಡೆಸಿದ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಇದೀಗ ಪರಶುರಾಮ ಮೂರ್ತಿ ಪುನರ್ ನಿರ್ಮಾಣಕ್ಕಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪರಶುರಾಮನ ಮೂರ್ತಿ ನಕಲಿಯಲ್ಲ, ನೀವು ನಕಲಿ ಕಾಂಗ್ರೆಸ್ನ ನೇತಾರ. ನಿಮ್ಮಿಂದ ಅಸಲಿ ಕಾಂಗ್ರೆಸ್ಗೂ ದ್ರೋಹ, ಕಾರ್ಕಳದ ಜನತೆಗೂ ದ್ರೋಹ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಹಾವೀರ ಹೆಗ್ಡೆ ಲೇವಡಿ ಮಾಡಿದರು. ಅವರು ಕಾರ್ಕಳ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಕಾರ್ಕಳದ ನಕಲಿ ಕಾಂಗ್ರೆಸ್ಸಿಗರು ಪರಶುರಾಮ ಥೀಮ್ ಪಾರ್ಕ್ ದಾರಿಗೆ ಮಣ್ಣು ಹಾಕಿದವರು, ಶಿಲ್ಪಿಯ ಮೇಲೆ ಕೇಸು ದಾಖಲಿಸಿ ಜೈಲಿಗೆ ಕಳುಹಿಸಿದವರು. ಆನಂತರದ ದಿನಗಳಲ್ಲಿ ಇದೇ ಕಾಂಗ್ರೆಸ್ಸಿಗರು ಪರಶುರಾಮನ ಮೂರ್ತಿಯನ್ನು ಪೊಲೀಸ್ ಠಾಣೆಯಲ್ಲಿಟ್ಟವರು ಎಂದು ಮಹಾವೀರ ಹೆಗ್ಡೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾರಂಭದಿಂದ ಪರಶುರಾಮನ ಮೂರ್ತಿ ನಕಲಿ, ಪ್ಲಾಸ್ಟಿಕ್, ಸಿಮೆಂಟ್, ಫೈಬರ್ ಎಂದು ಹೀಗೆ ಸುಳ್ಳುಗಳನ್ನೇ ಹೇಳುತ್ತಾ ಬಂದಿದ್ದೀರಿ. ನಿಮ್ಮ ಸುಳ್ಳು ಇನ್ನು ಮುಂದೆ ನಡೆಯುವುದಿಲ್ಲ. ಇದನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಕಾರ್ಕಳ ಬಿಜೆಪಿಗಿದೆ. ಕಾರ್ಕಳ ಬಿಜೆಪಿ ಹೋರಾಟದಿಂದಲೇ ಬೆಳೆದು ಬಂದಿರುವಂಥದ್ದು. 2 ವರ್ಷಗಳಿಂದ ನಿಮ್ಮ ಆಟವನ್ನು ನೋಡಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಆಟ ಶುರು ಎಂದು ತಾಕೀತು ಮಾಡಿದರು. ಎಷ್ಟು ಜನ ಬರ್ತಿದ್ರು ಕಾರ್ಕಳಕ್ಕೆ, ಎಷ್ಟು ವ್ಯವಹಾರ ಆಗ್ತಿತ್ತು, ಎಷ್ಟು ಆಟೋದವರಿಗೆ ಕೆಲಸ ಆಗ್ತಿತ್ತು, ಎಷ್ಟು ಹೋಟೆಲ್ಗಳು ತುಂಬ್ತಾ ಇದ್ವು. ಇದನ್ನು ನಾವು ಎಲ್ಲರೂ ಕೂಡ ರಚನೆ ಮಾಡಬೇಕು. ಒಂದು ಕಾಮಗಾರಿನ ಅರ್ಧದಲ್ಲಿ ನಿಲ್ಲಿಸೋದಂತಂದರೆ ಅದು ಏನು ಒಬ್ಬರಿಗೆ ಮಾಡೋ ತೊಂದರೆ ಅಂತಲ್ಲ, ಸುನೀಲ್ ಕುಮಾರಿಗೆ ಮಾಡುವ ಒಬ್ಬರ ತೊಂದರೆ ಅಲ್ಲ, ಈ ಸಮಾಜಕ್ಕೆ ಮಾಡೋ ತೊಂದರೆ. ಕಾರ್ಕಳದಲ್ಲಿ ಸುಮಾರು 8-10 ವರ್ಷಗಳ ಹಿಂದೆ ಮಾನ್ಯ ಸುನೀಲ್ ಕುಮಾರ್ ಅವರು ಈ 2 ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮನ ಸೃಷ್ಟಿ ಅಂತ ಕರೀತಾರೆ. ಆ ಪರಶುರಾಮನ ಸೃಷ್ಟಿಗೆ ಪೂರಕವಾಗಿ ಯಾವುದೇ ಒಂದು ಕುರುಹುಗಳಿಲ್ಲ ಅಥವಾ ಅದನ್ನು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಒಂದು ಇಚ್ಛೆಯಾಗಿತ್ತು. ಅದಕ್ಕೆ ಅನುಗುಣವಾಗಿ ಕಳೆದ ಬಾರಿ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಸುಮಾರು 5-6 ಇಲಾಖೆಗಳ ಮುಖಾಂತರ ಕಾರ್ಕಳಕ್ಕೆ ಅನುದಾನವನ್ನು ತಂದು ಪರಶುರಾಮನ ಮೂರ್ತಿಯನ್ನು ತೆರೆದಿಟ್ಟು ಪ್ರವಾಸೋದ್ಯಮಕ್ಕೆ ಅದನ್ನು ತೆರೆದಿಟ್ಟರು. ಕಾಂಗ್ರೆಸ್ಸಿನ ಉದಯಕುಮಾರ್ ಶೆಟ್ಟಿ ಅವರು ಯಾವತ್ತು ಅವರು ಕಾಂಗ್ರೆಸ್ಸಿಗೆ ಹೋದರು ಅದರ ಮುಂಚೆ ಅವರು ಮಾತಾಡಿದಂಥ ರೀತಿ, ಸುನೀಲ್ ಕುಮಾರ್ ಅವರನ್ನು ಹೊಗಳಿದಂಥ ರೀತಿ ಇವತ್ತು ಬೇರೆಯದೇ ಆಗಿತ್ತು. ಕಾಂಗ್ರೆಸ್ಸಿಗೆ ಹೋದ ನಂತರ, ಇಲ್ಲಿ ಸೀಟ್ ಸಿಗದೆ ಕಾಂಗ್ರೆಸ್ಸಿಗೆ ಹೋದ ನಂತರ ಅವರ ವರಸೆ ಬದಲಾಗಿ ಚುನಾವಣೆಯ ದೃಷ್ಟಿಯಿಂದ ಅಥವಾ ರಾಜಕೀಯ ದೃಷ್ಟಿಯಿಂದ ಪರಶುರಾಮನನ್ನು ಕೇವಲ ಒಂದು ಚುನಾವಣೆಗೋಸ್ಕರ, ಒಂದು ರಾಜಕೀಯಕ್ಕೋಸ್ಕರ ಅದನ್ನು ತೆರೆದಿಡಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ನಕಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸುಮಿತ್ ಶೆಟ್ಟಿ ಕೌಡೂರು ಮಾತನಾಡಿ, ಪರಶುರಾಮ ವಿಚಾರ ಕುರಿತು ಕಾರ್ಕಳದ ಕಾಂಗ್ರೆಸ್ ದ್ವಂದ್ವ ನೀತಿ ಅನುಸರಿಸುತ್ತಿದೆ. ಸುನೀಲ್ ಕುಮಾರ್ ಅವರ ಕಲ್ಪನೆಯಂತೆ ನಿರ್ಮಾಣವಾದ ಥೀಮ್ ಪಾರ್ಕ್ ಅನ್ನು ಕೇವಲ ರಾಜಕೀಯಕ್ಕಾಗಿ ಹಾಳುಗೆಡವಲಾಗುತ್ತಿದೆ ಎಂದರು. ಉದಯಕುಮಾರ್ ಶೆಟ್ಟಿಯವರು ಪರಶುರಾಮನ ಪುನರ್ ನಿರ್ಮಾಣಕ್ಕೆ ಪಿಐಎಲ್ ಹಾಕಿದರೆ 2 ವರ್ಷದ ಹಿಂದೆ ಅವ್ಯವಹಾರ ನಡೆದಿದೆ ಎಂದು ಕಾಂಗ್ರೆಸ್ನ ಕೃಷ್ಣ ಶೆಟ್ಟಿ ಪರಶುರಾಮನ ಥೀಮ್ ಪಾರ್ಕ್ ಕುರಿತಾಗಿ ಕೇಸು ದಾಖಲಿಸಿದ್ರು ಎಂದರು. ರೀತಿಯಲ್ಲಿ ಕಾರ್ಕಳದಲ್ಲಿ ಆಗ್ತಾ ಇದೆ. ಮತ್ತೊಂದು ವಿಚಾರ ಸ್ಪಷ್ಟವಾಗಿ ನಾನು ಹೇಳಬೇಕಂತ ಹೇಳಿದರೆ, ಈ ಕಾಮಗಾರಿ ಇಷ್ಟರವರೆಗೆ ಅದು ಹ್ಯಾಂಡ್ ಓವರ್ ಆಗಿದೆ. ಹ್ಯಾಂಡ್ ಓವರ್ ಆಗದ ಒಂದು ಕಾಮಗಾರಿಯನ್ನು ಕಾಂಗ್ರೆಸ್ ಇವತ್ತು ಕೈಗೆತ್ತಿಕೊಂಡು ದುಂಬರಾಟವನ್ನು ಮಾಡ್ತಾ ಇದೆ. ಇವತ್ತು ಕಾರ್ಕಳದಲ್ಲಿ ಫಾರ್ ಎಕ್ಸಾಂಪಲ್ ಡಾಮರ್ ಹಾಕ್ತಾರೆ ಒಂದು ರಸ್ತೆಗೆ. ಡಾಮರ್ ಅಂತ ಹೇಳುವಾಗ ಖಾಲಿ ಡಾಮರ್ ಮಾತ್ರ ಹಾಕೋದಲ್ಲ, ಅದರೊಟ್ಟಿಗೆ ಜಲ್ಲಿ ಬರ್ತದೆ, ಹೊಯ್ಗೆ ಬರ್ತದೆ, ಎಲ್ಲ ಮಿಕ್ಸ್ ಮಾಡಿ ಹಾಕೋದು. ಹಾಗಂತ ಹೇಳಿ ಅಲ್ಲಿ ಪರಶುರಾಮನ ಪ್ರತಿಮೆಯಲ್ಲಿ ಕಂಚು ಇಲ್ಲ ಅಂತ ಹೇಳಿದಾಗ ಆ ಬಿಲ್ ಆಗುವಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ತದೆ. ಇನ್ಸ್ಪೆಕ್ಷನ್ ಆದಾಗ ಏನಾಗ್ತದೆ, ಯಾವುದೇ ಕಾಮಗಾರಿ ಆದಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಲ್ಲಿ ಯಾವ ವಸ್ತುಗಳ ಬಗ್ಗೆ ಕಾಮಗಾರಿ ಆಗಿದೆ ಅಷ್ಟೇ ಬಿಲ್ ಆಗುತ್ತೆ. ಈಗ ಪರಶುರಾಮನ ಮೂರ್ತಿ ಮಾಡಿದವರಿಗೆ 2 ಕೋಟಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ 2 ಕೋಟಿ ಮತ್ತು ಹೋಗಲಿಲ್ಲ. ಅವನಿಗೆ ಹೋದ್ದು 1 ಕೋಟಿ 10 ಲಕ್ಷ ಮಾತ್ರ. ಆ ವ್ಯವಸ್ಥೆಗಳು ಇನ್ನು ಯಾವಾಗ ಹ್ಯಾಂಡ್ ಓವರ್ ಆಗ್ತದೆ ಆಗ ಆಗ್ತದೆ. ಕಾರ್ಕಳದ ಕಾಂಗ್ರೆಸ್ ಅವಸರ ಮಾಡಿದೆ. ಅವರ ಒಂದು ತುಷ್ಟೀಕರಣ ನೀತಿಗೆ ಪರಶುರಾಮ ಪೀಠವನ್ನು ಬಳಿ ತಗೊಳ್ಕೊಂಡಿದೆ. ಈ ಸಂದರ್ಭ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಯರಾಮ್ ಸಾಲಿಯನ್, ಕಾರ್ಕಳ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಪೂಜಾರಿ ಬೋಳ ಹಾಗೂ ಸುರೇಶ್ ಶೆಟ್ಟಿ ಶಿವಪುರ, ಕಾರ್ಯದರ್ಶಿ ಪ್ರವೀಣ್ ಸಾಲ್ಯಾನ್, ಬೆಳ್ಮನ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ದೇವೇಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.